ಹಾಯ್ ಹೆಲೋ ನಮಸ್ತೆ ನಮಸ್ಕಾರ ಮಾತೆರೆಗ್ಲ ಮೌಕ್ಯದ ಸೊಲ್ಮೆಲು ನಾನು ನಿಮ್ಮ ಪ್ರೀತಿಯ ಚಾರಿತ್ ಅಭಿಮನ್ಯು. ಇವತ್ತಿನ ಈ ವಿಡಿಯೋಗೆ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಲ್ಲಿ ನೋಡಿ, ಪ್ರಕೃತಿಯ ಗಿಡ ಮರದಿಂದಲೇ ಸ್ವಾಗತ ಗೋಪುರ ಥರ ಡೆಕೋರೇಷನ್ ಮಾಡಿದ್ದಾರೆ. ಇದೆಲ್ಲ ಯಾವುದಕ್ಕಂತ ಗೊತ್ತಾಯ್ತಾ? ನೋಡಿ, ಆಟಕ್ಕೆ ಬನ್ನಿ, ಊಟ ಮಾಡಿ, ಆಟ ನೋಡಿ, ಸಹಕರಿಸಿ. ಊಟ ಆಟ ಎಲ್ಲ ಹಾಗೆ ಆಗಿದೆ, ಇದು ವ್ಲಾಗ್ ಆಗಿರೋದ್ರಿಂದ. ಸಂಪ್ರದಾಯ ಅನ್ನುವಂಥದ್ದು ನಮಗೆ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ನಾವು ಜೀವನದಲ್ಲಿ ಎಷ್ಟೇ ದೊಡ್ಡವರಾದರೂ ಕೂಡ ಸಂಪ್ರದಾಯವನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು ಮತ್ತು ಆ ಗೆರೆಯನ್ನು ನಾವು ಮೀರಬಾರದು. ಹಾಗೆ ಈ ಯಕ್ಷಗಾನದಲ್ಲೂ ಕೂಡ ಸಂಪ್ರದಾಯ ಶೈಲಿ ಅನ್ನುವಂಥದ್ದಿದೆ. ಸೊ ಇತ್ತೀಚಿನ ದಿನದಲ್ಲಿ ಸಂಪ್ರದಾಯ ಶೈಲಿ ಯಕ್ಷಗಾನ ಕಾರ್ಯಕ್ರಮಗಳು ಬಹಳ ಕಡಿಮೆ ಆಗ್ತಾ ಇರುವಂಥದ್ದು. ಸೊ ಇಂತಹ ಕಾಲದಲ್ಲಿ ಜಯಂತ್ ಕುಮಾರ್ ತೋನ್ಸೆ ಇವರು ಗುರುಗಳಾಗಿರುವಂತಹ ಶ್ರೀ ನಂದಿಕೇಶ್ವರ ಯಕ್ಷಗಾನ ಕಲಾಮಂಡಳಿ ಮಟ್ಪಾಡಿ ಬ್ರಹ್ಮಾವರ ಇವರು ಮಟ್ಪಾಡಿ ಹಾರಾಡಿ ಶೈಲಿಯ ಸಂಪ್ರದಾಯ ಯಕ್ಷಗಾನ ಕಾರ್ಯಕ್ರಮ ಹೇಗಿರ್ತದೆ ಅಂತ ಜನರಿಗೆ ತೋರಿಸುವುದಕ್ಕೆ ನಡು ಬಡಗುತಿಟ್ಟಿನ ಪ್ರಸಿದ್ಧ ಕಲಾವಿದರಿಂದ, ಅದು ಎಲ್ಲ ಹಿರಿಯ ಕಲಾವಿದರು, ಇವ್ರನ್ನೆಲ್ಲ ಒಂದೇ ರಂಗಸ್ಥಳದಲ್ಲಿ ನೋಡಬೇಕಂದ್ರೆ ಅದೊಂಥರ ಯಕ್ಷಗಾನ ಕಲಾಭಿಮಾನಿಗಳಿಗೆಲ್ಲ ಒಂಥರ ಕಣ್ಣಿಗೆ ಹಬ್ಬ ಇದ್ದ ಹಾಗೆ. ಸೊ ಅಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನೋಡಿ, ಪೌರಾಣಿಕ ಪ್ರಸಂಗದಲ್ಲಿ ಆ ಬರುವ ಪಾತ್ರಗಳ ಗತ್ತು ಗಾಂಭೀರ್ಯ ಎಲ್ಲ ಯಾವ ರೀತಿ ಇರ್ತದಂತ ನೋಡಬೇಕಾದ್ರೆ ನೀವು ಇಂತಹ ಯಕ್ಷಗಾನವನ್ನು ಒಮ್ಮೆ ನೋಡಿ, ಸಾಧ್ಯವಾದರೆ ಮತ್ತೆ ನೀವು ಇನ್ನೊಮ್ಮೆ ನೋಡ್ತೀರಿ. ಇಂದು ಕೂಡ ಶ್ರೀ ನಂದಿಕೇಶ್ವರ ಯಕ್ಷಗಾನ ಕಲಾಮಂಡಳಿ ಇವರಿಂದ ಮಾಯಾಪುರಿ ಮಹಾತ್ಮೆ, ವೀರಮಣಿ ಕಾಳಗ, ಕರುಣಾರ್ಜುನ ಕಾಳಗ, ಮೀನಾಕ್ಷಿ ಕಲ್ಯಾಣ ಈ ಕಥಾನಕಕ್ಕೆ ತಮ್ಮೆಲ್ಲರನ್ನು ನಮ್ಮೂರಿನ ನಿಮ್ಮೂರಿನ ನಿಮ್ಮೆಲ್ಲರ ಸಹಕಾರದೊಂದಿಗೆ ಬೆಳೆದು ಬಂದಂತ ಶ್ರೀ ನಂದಿಕೇಶ್ವರ ಯಕ್ಷಗಾನ ಕಲಾಮಂಡಳಿಯ ಈ ಕಾರ್ಯಕ್ರಮಕ್ಕೆ ಈ ಮೂಲಕ ತಮ್ಮನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇವೆ. ನೋಡಿ, ಇದು ನಮ್ಮ ಹಳೆ ಕಾಲದ ಸಂಪ್ರದಾಯ. ಮೇರೆ ಹೈ ಜಂಪ್ ಉಂಡಿತ್ತು, ಹೈ ಜಂಪ್ ಇತ್ತ ನಿಮ್ದು. ಶ್ರೀ ನಂದಿಕೇಶ್ವರ ಯಕ್ಷಗಾನ ಕಲಾಮಂಡಳಿ ಈ ಸಂಘದ ಕಟ್ಟಡದ ಒಳಗೆ ಹೇಗುಂಟು ನೋಡುವ. ನಮಸ್ತೆ, ಸಂಘದ ಅಧ್ಯಕ್ಷರು. ಇವತ್ತಿನ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡಿಬೇಕಂತ ಗಣಹೋಮ ಇಟ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಪೂಜಾ ತಯಾರಿ ಇದೆಲ್ಲ ನಡೀತಾ ಇರುವಂಥದ್ದು. ಇದೆಲ್ಲ ಸಂಘಕ್ಕೆ ಸಿಕ್ಕಂತಹ ಬಹುಮಾನಗಳು ಮತ್ತು ಗೌರವ ಸ್ಮರಣಿಕೆಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಅದರಲ್ಲೂ ಕೂಡ ಹಾಗೆ ಬರೆದಿದೆ ನೋಡಿ, ಎಷ್ಟು ಚಂದ ಮಾಡಿಟ್ಟಿದ್ದಾರಲ್ಲ. ನೋಡಿ, ಈಗ ನೀವು ನೋಡ್ತಾ ಇರೋದು ಇಬ್ಬರು ಕೂಡ ಸಾಮಾನ್ಯದವರಲ್ಲ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ಇವರು ತೋನ್ಸೆ ಕಾಂತಪ್ಪ ಮಾಸ್ಟರ್ ಅಂತ, ಇವರು ನಡೆದಾಡುವ ಯಕ್ಷಗಾನ ಭಂಡಾರ ಅಂತ ಇವ್ರಿಗೆ ಬಿರುದು. ಹಾಗೆ ಇವರು ಮಟ್ಪಾಡಿ ವೀರಭದ್ರ ನಾಯಕ್ ಅಂತ, ಇವರಿಗೆ ದಶಾವತಾರಿ ಅನ್ನೋ ಬಿರುದಿದೆ. ಇನ್ನೂ ಅನೇಕ ಬಿರುದುಗಳಿರ್ಬೋದು, ನನಗೆ ಗೊತ್ತಿರೋದು ಈಗ ಇಷ್ಟೇ. ಓಂ ಇದಂ ಬಲಮಯಾ ದೇವ ಸ್ಥಾಪಿತಂ ಪುರತಸ್ತವತೇನ ಮೇ ಸುಫಲಾವಾಪ್ತಿರ್ಭವೆ ಜನ್ಮನಿ ಜನ್ಮನಿ ಯಶ್ಯವ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ತ್ರಯೋಸ್ಮಿನ್ ಸ್ಮರಣಾತ್ವಂ ಸಾಂ ಸರ್ವತೋ ಜಯಮಂಗಲಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಂಗಲಂ ಭಗವಾನ್ ವಿಷ್ಣುಃ ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಅಲ್ಲೇ ಈ ದಿನದಲ್ಲಿ ವಿಶೇಷವಾದಂತಹ ಸೇವೆಯನ್ನು ಮಾಡಲಿಕ್ಕಿದ್ದೇವೆ. ಅದರ ಪೂರ್ವಭಾವಿಯಾಗಿ ವಿಘ್ನಕರ್ತ ವಿಘ್ನಹರ್ತ ಅಂದ್ರೆ ವಿಘ್ನಗಳನ್ನು ತಂದು ಒಡ್ಡುವವನೇ, ಅದೇ ರೀತಿಯಲ್ಲಿ ವಿಘ್ನಗಳನ್ನು ನಿವಾರಣೆ ಮಾಡುವವನು ಗಣಪತಿಗೆ. ಆದ್ರಿಂದ ಅವನಿಗೆ ಒಂದು ಗಣಹೋಮ ಮಾಡಿ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕೆಂಬುದಾಗಿ ಹಮ್ಮಿಕೊಂಡಿದ್ದೇವೆ. ತೋರಣ ಕಟ್ಟುವ ವಿಧಾನ ಅಂತ ತೋರಿಸ್ಲಕ್ಕಲ್ಲ. ಮಾನ್ಯರಾದಂಥ
ನೀವು ಅದಕ್ಕೆ ಅದನ್ನ ಬೀಳ್ಸಿದ್ರಿ. ಈಶ್ವರಣ್ಣ ಇವತ್ತು ತೋರಣ ಕಟ್ಟದ್ದು ಯಾರು ಅಂತ ಕೇಳ್ರಿ ಎಲ್ರಿಗೂ ಗೊತ್ತಾಯ್ತು, ನೀವೇನು. ಜೀವನದಲ್ಲಿ ಮನುಷ್ಯನಿಗೆ ಹಣಕ್ಕಿಂತ ಗುಣ ಮುಖ್ಯ ಅಂತಾರೆ. ಅದು ಇವ್ರನ್ನ ನೋಡಬೇಕು. ಇವರು BSNLನಲ್ಲಿ ಮಹಾಪ್ರಬಂಧಕರು, ಈಗ ನಿವೃತ್ತರಾಗಿದ್ದಾರೆ. ಈ ಕಾರ್ಯಕ್ರಮದ ಸಂಪೂರ್ಣ ಖರ್ಚು ವೆಚ್ಚ ಎಲ್ಲ ಇವರೇ ನೋಡ್ಕೊಳ್ತಿರುವಂಥದ್ದು, ಈ ಸಂಘದ ಗೌರವಾಧ್ಯಕ್ಷರು. ಆದರೆ ಇವ್ರಿಗೆ ಮನಸ್ಸಲ್ಲಿ ನಾನು ಅನ್ನುವಂಥದ್ದು ಇರದೆ ಎಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ. ನೋಡಿ, ಸಂಘದ ಸದಸ್ಯರೆಲ್ಲ ಎಷ್ಟು ಖುಷಿಯಿಂದ ಎಲ್ಲ ಒಂದೊಂದೇ ಕೆಲಸನ ಚಂದ ಮಾಡಿ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಅವ್ರ ಕೆಲಸ ಮುಗೀತು ಅಂತಲ್ಲ, ಆ ಮಗು ಒಳ್ಳೆ ರೀತಿಯಲ್ಲಿ ಬೆಳೆದು ಲೋಕದಲ್ಲಿ ಒಳ್ಳೆ ಸಂಸ್ಕಾರವಂತನಾಗಿ ಆದರ್ಶಪ್ರಾಯನಾಗಿ ಬದುಕುವಂತೆ ನೋಡ್ಕೊಳ್ಳೋದು ಕೂಡ ಅವ್ರ ಜವಾಬ್ದಾರಿ ಆಗಿರುತ್ತೆ. ಹಾಗೆ ಈ ಸಂಘ ಸಂಸ್ಥೆಗಳು ಕೂಡ ಎಲ್ರಿಗೂ ಅದ್ರ ಮೇಲೆ ಭಕ್ತಿ, ಗೌರವ, ಡೆಡಿಕೇಶನ್ ಇದ್ದರೆ ಮಾತ್ರ ಸಂಘ ಉಳಿಯುತ್ತೆ, ಬೆಳೆಯುತ್ತೆ. ಆದರೂ ಕೂಡ ಇವ್ರು ಸ್ವಾಗತ ಮಾಡ್ತಾರೆ. ಸ್ವಾಗತಕ್ಕಿಂತ ಮುಂಚೆ ನೀನು ಹೇಳು ಇರಲಿ, ಟೈಮ್ ಬಂತಣ್ಣ. ಈಗ ಒಂದೇ ಎಂಟು ಗೊತ್ತು ಎಲೆ ಹದಾ ಬೆಳೆದ ಹಣ್ಣ ಬಣ್ಣ ತಿರುತ್ತಾ ಇರ್ತೀವಿ, ಚಿಗುರೆ ಹದಾ ಬಲಿತಾ ಬರ್ತ ಆಗಲಿಗೆ ಅದು ಬೇರೆ ಬರ್ತದೆ. ಅದು ಕ್ರಮ, ಪ್ರಕೃತಿ ನೇಮ. ಅದೊಂದು ಹಣ್ಣು ಐತಿ, ಅದು ಬೇರೆ ಅವನು ವೇಷ ಇರೋದು ಮೇಲೆ ಇಲ್ಲ. ಒಂದು ಒಳ್ಳೆ ಪಿಕ್ಚರ್ ಇದೆ. ಎರಡು ಪ್ರಸಂಗ ಆರು ಕೂಡ ಧನ್ಯವಾದ. ನಮ್ಮ ಮಟಪಾಡಿ ಈ ಊರು ಒಂದು ಯಕ್ಷಗಾನದ ತವರೂರು. ಈ ಯಕ್ಷಗಾನದ ಮಣ್ಣು ಯಾಕಂತ ಹೇಳಿದ್ರೆ ಇಲ್ಲಿ ಒಳ್ಳೊಳ್ಳೆಯ ಮತ್ತು ಬಹಳ ಪ್ರಸಿದ್ಧಿಯನ್ನು ಹೊಂದಿದಂಥ ಕಲಾವಿದರು ಸುಮಾರು 50 ವರ್ಷಗಳ ಹಿಂದೆ ಅವರಿಲ್ಲಿ ಹುಟ್ಟಿ ಆಮೇಲೆ ಆ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಒಂದು ಕೀರ್ತಿಯನ್ನು ಗಳಿಸಿ ಎಷ್ಟೋ ಜನ ಕಲಾವಿದರು ಕೀರ್ತಿ ಶೇಷರಾಗಿದ್ದಾರೆ. ನಮ್ಮ ಈ ಮಟ್ಪಾಡಿಯಲ್ಲಿ ಪ್ರಸಿದ್ಧರು ನಾರಾಯಣ ನಾಯಕ್ ಮಟ್ಪಾಡಿ, ಚಂದು ನಾಯಕ್, ಮುಕುಂದ ನಾಯಕ್ ಮತ್ತು ಶ್ರೀನಿವಾಸ ನಾಯಕ್ ಜೊತೆಯಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಕೀರ್ತಿ ಹೆಸರನ್ನು ಗಳಿಸಿದವರು ಮಟ್ಪಾಡಿ ಯಕ್ಷಗಾನ ಗುರು ವೀರಭದ್ರ ನಾಯಕ್. ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ಸುಮಾರು 50 ವರ್ಷಗಳ ಹಿಂದೆ ಒಬ್ಬ ಕಲಾವಿದ ರಾಷ್ಟ್ರ ಪ್ರಶಸ್ತಿ ಪಡಿಬೇಕಾದ್ರೆ ಅವರ ವ್ಯಕ್ತಿತ್ವ ಎಷ್ಟು ಎತ್ತರಕ್ಕಿದೆ ಅಂತ ನಾವು ಅದರಿಂದ ತಿಳಿಬಹುದು. ಹೀಗೆ ಮಟ್ಪಾಡಿ ವೀರಭದ್ರ ನಾಯಕರ ಹೆಸರಿನಲ್ಲಿ ಅವರದ್ದೇ ಊರಿನಲ್ಲಿ ಯಾವಾಗಲೂ ನೆನಪುಳಿಯುವಂತಹ ಒಂದು ರಂಗಮಂಟಪವನ್ನು ನಿರ್ಮಿಸಿ ನಮ್ಮ ಶ್ರೀ ನಂದಿಕೇಶ್ವರ ಯಕ್ಷಗಾನ ಕಲಾ ಮಂಡಳಿಯವರು ಒಂದು ಅಪೂರ್ವವಾದಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ಅವರನ್ನು ಅಭಿನಂದಿಸಲೇಬೇಕು. ಸಮಾನ ಮನಸ್ಕರು ಮಿತ್ರರೆಲ್ಲರೂ ಸೇರಿ ಇಲ್ಲಿ ಒಂದು ಯಕ್ಷಗಾನ ನಂದಿಕೇಶ್ವರ ಯಕ್ಷಗಾನ ಕಲಾ ಮಂಡಳಿ ಅಂತ 57 ವರ್ಷಗಳ ಹಿಂದೆ ಪ್ರಾರಂಭಿಸಿದರು. ಈ ನಂದಿಕೇಶ್ವರ ಯಕ್ಷಗಾನ ಕಲಾ ಮಂಡಳಿ ಈಗ 57 ವರ್ಷ ಪ್ರಾಯ. 1965ರಲ್ಲಿ ಈ ಯಕ್ಷಗಾನ ಮಂಡಳಿ ಇಲ್ಲಿ ಪ್ರಾರಂಭ ಆಯಿತು. ಈಗ ಇಲ್ಲಿರುವ ಉತ್ಸಾಹ ಯುವಕರನ್ನೆಲ್ಲ ಒಂದು ಅವರನ್ನು ತಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅವರಿಗೆ ಈ ಯುವಕರೆಲ್ಲ ಒಳ್ಳೆ ಅವ್ರು ಹೇಳಿದ ಮಾತಿಗೆ ಗೌರವ ಕೊಟ್ಟು ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪಿ ಅವರು ಪಾಲಿಸ್ತಾ ಇದ್ದಾರೆ. ಈಗ ನಡುಬಡಗು ತಿಟ್ಟಿನ ಈ ಯಕ್ಷಗಾನ ಅಂತ ಹೇಳಿದರೆ ನಮ್ಮ ಬ್ರಹ್ಮಾವರ ಮತ್ತು ಬ್ರಹ್ಮಾವರದ ಮಟ್ಪಾಡಿ ಮತ್ತು ಹಾರಾಡಿ ತಿಟ್ಟು ಅಂತ ಹಿಂದಿನಿಂದ ಪ್ರಸಿದ್ಧ 100 ವರ್ಷಗಳ ಇತಿಹಾಸ ಇದೆ. ಮಟ್ಪಾಡಿ ಶೈಲಿಗೆ ಉದಾಹರಣೆ ನಮ್ಮ ಇವರು ಯಾರು ವೀರಭದ್ರ ನಾಯಕ, ರಾಮಗಾಣಿಗರು ಉದಾಹರಣೆ. ಮತ್ತು ಅವರೊಟ್ಟಿಗೆ ತುಂಬ ಜನ ಇದ್ದಾರೆ. ಈಗ ಇವತ್ತು ಈ ಕಾರ್ಯಕ್ರಮ ಆಗಲಿಕ್ಕೆ ಅದೊಂದು ಪ್ರೇರಣೆ ಮತ್ತು ಅದೊಂದು ಯೋಜನೆ ನಮ್ಮ ಗೌರವಾಧ್ಯಕ್ಷರು ಒಂದು ನಮ್ಮದೊಂದು ಸಣ್ಣ ಪ್ರಯತ್ನ. ಇದು ಯಾವ ರೀತಿ ಹೋಗ್ತದೆ ಅಂತ ಹೇಳೋದು ನಾಳೆ ಬೆಳಿಗ್ಗೆ ಗೊತ್ತಾಗ್ತದೆ. ಇವತ್ತು ಪ್ರದರ್ಶನ ಮುಗಿದ ಮೇಲೆ ಮತ್ತೊಂದು ವಿಶೇಷ ಇವತ್ತು ಏನಂತ ಹೇಳಿದ್ರೆ, ನಾವು ಈ ಸಂಘ ನಂಬಿಕೆ ಮಾಡುವಾಗ ನಮ್ಮ ಮಠಪಾಡಿ ಒಂದು 8-10 ಸಂಸ್ಥೆಗಳಿದ್ದಾವೆ. ಒಂದು ಡಿಸೆಂಟ್ ಫ್ರೆಂಡ್ಸು, ಮಠಪಾಡಿ ಫ್ರೆಂಡ್ಸು, ನಂದಿ ಫ್ರೆಂಡ್ಸು, ಮತ್ತು ಗಣೇಶೋತ್ಸವ ಸಮಿತಿ, ಸಾರ್ವಜನಿಕ ಶಾಲೆಯವರು, ರಾಮ ಭಜಾನಂದಿರ ಇವರು ಶಾಲೆಯವರಿದ್ದಾರೆ, ಹೈಸ್ಕೂಲ್ ಅವರು ಮತ್ತು ಎಲಿಮೆಂಟರಿ ಶಾಲೆಯವರು, ಇವನ್ನೆಲ್ಲ ಸೇರಿಸಿಕೊಂಡು ಅವರಿಗೆಲ್ಲ ಹೇಳಿದ್ದೇವೆ, ತನು ಮನ ಸಹಕಾರ ಕೊಡಬೇಕು. ತನು ಮನ ಸಹಕಾರ ನಿಮ್ಮನ್ನು ವೀಕ್ಷಿಸ್ತೇವೆ ಅಂತ ನಾವು ಹೇಳಿದ್ದೇವೆ. ಅದು ಎಲ್ಲರೂ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಮೀರಿ ನಾವು ಗುರುತಿಸಿಕೊಂಡವರಿಗಿಂತ ಮೀರಿ ಕೆಲವು ಸಂಘ ಸಂಸ್ಥೆಗಳಿದ್ದಾರೆ. ಅವರು ಸಮೇತ ನಮಗೆ ಇವತ್ತು ನೋಡಿ, ನೀವು ಬ್ಯಾನರ್ ಎಲ್ಲ ನೋಡಿರ್ಬೋದು, ಶುಭ ಕೋರುವ. ನಮ್ಮ ನಿರೀಕ್ಷೆಗೆ ಮೀರಿ ಎಲ್ಲ ಸಂಘದವರು ಇವತ್ತು ಉತ್ಸವದ ರೀತಿಯಲ್ಲಿ ನಮ್ಮ ಮಟ್ಪಾಡಿ ಶೃಂಗಾರಗೊಂಡಿದೆ. ನೀವು ಇಲ್ಲಿವರೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಸಂದರ್ಶನ ಮಾಡಿಸಿದ ಬಗ್ಗೆ, ವಿಷಯಗಳನ್ನೆಲ್ಲ ಕೇಳಿದ ಬಗ್ಗೆ ನಿಮಗೆ ನಮ್ಮ ಮಂಡಳಿಯ ಪರವಾಗಿ ಧನ್ಯವಾದ. ಇಲ್ಲ, ಅದಕ್ಕಿಂತ ಜಾಸ್ತಿ ಇಂಥದ್ದು ಕಾರ್ಯಕ್ರಮ ನೋಡ್ಲಿಕ್ಕೆ ಎಲ್ಲಿ ಸಿಗ್ತದೆ, ಇವಾಗ ಸಿಗುದಿಲ್ಲ. ಮತ್ತೆ ಇಂಥದ್ದು ಇನ್ನೂ ಆಗ್ತದಂತ ಹೇಳಲಿಕ್ಕೂ ಆಗುದಿಲ್ಲ. ಹಾಗೆ
ನಮ್ಮ ನಿರೀಕ್ಷೆ ಇದೆ ಹೌದು ಈ ಥರ ಕಾರ್ಯಕ್ರಮ ಇಲ್ಲಿ ಸಿಗುವುದಿಲ್ಲ ಅಂತ. ಈ ಕಲಾವಿದರಿದ್ದಾರಲ್ಲ ಅವರ ಸಪೋರ್ಟರ್ಸ್ ಎಲ್ಲ ಬರ್ಬೋದು. ಹೌದೌದು ಇವತ್ತೆಲ್ಲ ಎಷ್ಟು ಜನ ಕಲಾವಿದರು ಒಂದೇ ಸ್ಟೇಜಿನಲ್ಲಿ ಸಿಗುವುದಿಲ್ಲ. ಹೌದು ಸಿಗುದಿಲ್ಲ ಮಾತ್ರ ಅಲ್ಲ, ವೇಷ ಇಲ್ಲದ ಕಲಾವಿದರು ಆಟ ನೋಡ್ಲಿಕ್ಕೆ ಬರ್ತಾರೆ ಇವತ್ತು. ಅದೇ ಅವರಿಗೂ ನಾವು ಹಾಗೆ ಹೇಳಿದ್ದೇವೆ, ಬನ್ನಿ ಆಟ ನೋಡಿ. ಹೌದೌದು. श्रीमन्महागणपतये नमः. मङ्गलनीराजनं समर्पयामि, सर्वत्र रक्षां धारयामि. विघ्नेश विधिमार्ताण्डचन्द्रेन्द्रोपेन्द्रवन्दित नमो गणपते तुभ्यं ब्रह्मणां ब्रह्मणस्पदे. ॐ नमो पुरातपतये नमो गणपतये नमः प्रमदपतये नमस्ते अस्तु लम्बोदराय एकदन्ताय विघ्नविनाशिने शिवसुताय श्रीवरदमूर्तये नमो नमः. सांगाय सायोदाय सवाहनाय सर्वालङ्कारभूषिताय श्रीमन्महागणपतये नमः. महालक्ष्म्ये नमः. मन्त्रपुष्पं समर्पयामि. ॐ यानि कानि च पापानि कर्माणि श्रीमन्महागणपतये नमः. प्रार्थनां समर्पयामि. अन्यथा शरणं नास्ति, त्वमेव शरणं मम. तस्मात् कारुण्यभावेन रक्ष मां गणनायक, रक्ष मां गणनायक, रक्ष मां गणनायक. स्वस्ति श्रद्धां मेधां यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे गणनायक, देहि मे भव्यवाहन ऋण रोगादि दारिद्र्य पाप क्षुत अपमृत्यवः भय शोक मनस्तापाः नश्यन्तु मम सर्वदा. श्रीमन्महागणपतये नमः. प्रार्थनां समर्पयामि. श्रीलक्ष्मीसहितमहागणपतेः पूर्णानुग्रहप्राप्तिरस्तु, मनस्सङ्कल्पसिद्धिरस्तु, उत्तरोत्तराभिवृद्धिरस्तु. ನಾವು ಟ್ರೈ ಮಾಡಿದ್ವಿ, ಸುಮಾರು ಸಲ ಟ್ರೈ ಮಾಡಿದ್ವಿ. ಮಟ್ಪಾಡಿ ಪ್ರಭಾಕರಾಚಾರ್ಯ ಅಂದರೆ ಇವರೇ ಇಲ್ಲಿ ಆಲ್ರೌಂಡರ್ ಕಲಾವಿದರು. ಎಲ್ಲ ಪಾತ್ರವನ್ನು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಮಾಡುವಂಥವ್ರು. ಬನ್ಲಿ ಒಂದು ಕನ್ನಡಡೆ ಬನ್ಲಿ. ಸಂಘದ ಅಧ್ಯಕ್ಷರು, ಯಕ್ಷಗಾನ ಕಲಾಮಂಡಳಿ ಮಡ್ಪಾಡಿ ರಿಜಿಸ್ಟರ್ಡ್. ಇದರ ಸುವರ್ಣ ಮಹೋತ್ಸವಕ್ಕಿಂತಲೂ ಅತಿ ಉತ್ತಮವಾದ ಕಾರ್ಯ ಎಂದರೂ ಅತಿಶಯೋಕ್ತಿಯಾಗಿ ಆಗಲಾರದು. ಯಾಕೆಂತ ಹೇಳಿದರೆ ನಾಡ್ದು ಇವತ್ತಿನ ದಿವಸ 12ನೇ ತಾರೀಕು ಇವತ್ತು ಶನಿವಾರ ಸಂಜೆ ಅತಿರಥ ಮಹಾರಥ ಕಲಾವಿದರನ್ನೆಲ್ಲ ಕರೆಸಿ, ಅದು ನಡು ಬಡಗುತಿಟ್ಟಿನ ಕಲಾವಿದರನ್ನು ಕರೆಸಿ ಉತ್ತಮವಾದ ಸಾಂಪ್ರದಾಯಿಕವಾದ ಶೈಲಿಯ ಹಿಂದೆ ವೀರಭದ್ರ ನಾಯಕರು, ಕೃಷ್ಣಗಾಣಿಗರು, ರಾಮಗಾಣಿಗರು ಅಥವಾ ಇನ್ನು ಅನೇಕ ಮಹನೀಯ ಕಲಾವಿದರುಗಳೆಲ್ಲ ಮಾಡಿದಂತಹ ಚಿತ್ರಣವನ್ನು ಪುನರಪಿ ತೋರಿಸಿಕೊಡಬೇಕು ಎನ್ನುವಂತಹ ಸಂಕಲ್ಪವನ್ನು ನಮ್ಮ ಸಂಘದ ಗೌರವ ಅಧ್ಯಕ್ಷರಾದಂಥ ಚಂದ್ರಶೇಖರ ಕಲ್ಕುರ್ರರ ಕನಸು ಅದೆಷ್ಟೋ ದಿನದಿದ್ದು ಅದು ಇಂದು ನನಸಾಗುವಂತಹ ಒಂದು ಕಾಲ ಬಂದಿದೆ. ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ನಮ್ಮ ಸರ್ಪು ಸದಾನಂದ ಪಾಟೀಲರು, ನಮ್ಮ ಪೇತ್ರಿ ಇವರು ಕೂಡ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಉದಾಹರಣೆ ಹೇಳಬೇಕಂದ್ರೆ ಈ ಕಾಲದಲ್ಲಿ ನಮ್ಮ ಗುರುಗಳಾದಂತಹ ಜಯಂತ್ ಮಾಸ್ಟ್ರು ನಮಗೆ ನಿರ್ದೇಶಕರಾಗಿ ಮಾರ್ಗದರ್ಶಕರಾಗಿದ್ದರು. ಅವರಿಗೆ ಅನಾರೋಗ್ಯದಿಂದ ಬರಲಿಕ್ಕಾಗದಿರುವ ಸಂದರ್ಭ ಅವರ ಉಪಸ್ಥಿತಿಯಲ್ಲಿ ನಮಗೆ ಸದಾನಂದ ಪಾಟೀಲರು ಸಹಕರಿಸುತ್ತಿದ್ದಾರೆ, ಗುರುಗಳಾಗಿ ನಮಗಿದ್ದಾರೆ. ಅಂದರೆ ನಮ್ಮೆಲ್ಲ ಇಡೀ ನಮ್ಮ ನಂದಿಕೇಶ್ವರ ಯಕ್ಷಗಾನ ಕಲಾಮಂಡಳಿ ಸರ್ವ ಸದಸ್ಯರಿಗೆ ಒಂದು ಹೆಮ್ಮೆಯ ಕಾಣಿಕೆ.
ಮೊದಲವಾಗಿ ನಮ್ಮ ನಂದಿಕೇಶ್ವರ ಆ ಗ್ರಾಮದ ಒಡೆಯನ ನಂದಿಕೇಶ್ವರನು ಸಂಪೂರ್ಣ ಎಲ್ಲ ಕಲಾವಿದರಿಗೆ ಚೈತನ್ಯವನ್ನು ಕೊಟ್ಟು ಉತ್ತಮ ವಾಕ್ಚಾತುರ್ಯವನ್ನು ಕೊಟ್ಟು ಉತ್ತಮ ಅಭಿನಯವನ್ನು ಕೊಟ್ಟು ಹಿಂದಿನ ಕಲಾವಿದರು ಕೂಡ ಯಾವ ರೀತಿ ಮಾಡಿದ್ದಾರೋ ಅದೇ ರೀತಿಯಲ್ಲಿ ಮಾಡುವ ಹಾಗೆ ಎಲ್ಲರಿಗೆ ಆ ನಂದಿಕೇಶ್ವರ ಅನುಗ್ರಹ ಮಾಡಲಿ. ನಮ್ಮೆಲ್ಲರಿಗೆ ಮುಂದಿನ ಈ ದಿನದಲ್ಲಿಯೂ ಇಂತಹ ಯೋಗ ಭಾಗ್ಯ ಬರಲಿ ಎನ್ನುವುದು ಹಾಗೆ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಅನಿಸಿಕೆಗಳನ್ನು ಹೇಳ್ತೇನೆ. ತಪ್ಪುಗಳಿದ್ದರೆ ತಿದ್ದುಕೊಂಡು ನನ್ನನ್ನು ಹರಿಸಬೇಕೆನ್ನುವುದಾಗಿ ಕಲಾಭಿಮಾನಿಗಳಲ್ಲಿ, ಕಲಾಬಂಧುಗಳಲ್ಲಿ, ಕಲಾರಸಿಕರಲ್ಲಿ, ಗ್ರಾಮಸ್ಥರಲ್ಲಿ ಹಾಗೂ ಹಿರಿಯರೆಲ್ಲರಲ್ಲಿಯೂ ನನ್ನ ಪ್ರಾರ್ಥನೆ. ತುಂಬ ಧನ್ಯವಾದ, ಭಾಳ ಚಂದ ಆಯಿತು. ಅದೇ ಪಂಡಿತರು ಮತ್ತು ಉಂದವು ಜರದ ಅವು ಕೆಲವರಂಚ ಅಲ್ಲಲ್ಲ ಅವ್ಕೆ ಹೆಂಗ ನಾನ್ ಸ್ಟಾಪ್ ಅವನ್ನು ಹೆಂಗೆ ಮಾಡ್ಕೊಂಡು ಕಾರ್ಯದರ್ಶಿಗಳು ವಿಜಯ್ ಕುಮಾರ್ ಮಡ್ಪಾಡಿ. ನಮಸ್ತೆ. ನಮಗೆ ನಮ್ಮ ಈ ಇಂದು ನಡು ಬಡಗುತಿಟ್ಟಿನ ಯಕ್ಷಗಾನ ಪರಂಪರೆಯ ಯಕ್ಷಗಾನ ಪ್ರದರ್ಶನವನ್ನು ನುರಿತ ಮೇರು ಕಲಾವಿದರಿಂದ ಮಾಡುವಂತೆ ನಾವು ಇಲ್ಲಿ ತೀರ್ಮಾನಿಸಿದಂತೆ ಇಂದು ನಮ್ಮ ಕಾರ್ಯಕ್ರಮವು ಪ್ರಾರಂಭಗೊಂಡಿದೆ. ಆ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ತಮಗೆ ಮೊದಲಾಗಿ ನಾನು ಇಲ್ಲಪ್ಪ, ನನಗೆ ಬರಲಿಕ್ಕೆ ನನಗೆ ಖುಷಿ. ಸಂಘವನ್ನು ಮುನ್ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ. ಹೌದು. ಯಾಕಂದರೆ ಇತ್ತೀಚಿನ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಿಜವಾಗಿ ಒಂದು ಸಂಘವನ್ನು ಮುನ್ನಡೆಸ್ಕೊಳ್ಳೋದು ಒಂದು ಹೋಗಬೇಕು. ಸಂಘವನ್ನು ಪ್ರಾರಂಭ ಮಾಡೋದು ಬಹಳ ಇನ್ನು ಸುಲಭದ ಮಾತ್ರ ಸಂಘ ಪ್ರಾರಂಭ ಮಾಡ್ಬೋದು. ಅದು ನಮ್ಮ ಸಂಘಕ್ಕೆ ಈಗಾಗಲೇ 57 ವರ್ಷ ತುಂಬಿದೆ ಅಂತ ಹೇಳಿದರೆ 57 ವರ್ಷ ಹರೆಯದಲ್ಲಿದೆ ಅದೇ. ಅದನ್ನು ನಮ್ಮಂಥ ಯುವಕರು ಸೇರ್ಕೊಂಡು ನಾವು ಮುನ್ನಡೆಸ್ಕೊಂಡು ಹೋಗಬೇಕಾಗಿದೆ. ಅದರಲ್ಲಿಯೂ ಕೂಡ ನಮ್ಮ ಗೌರವಾಧ್ಯಕ್ಷರು ನಮಗೆ ಏನಾಗಿದೆ ಅಂದರೆ ನಮಗೆ ಇಲ್ಲ, ನಮ್ಮ ಆಧಾರ ಸ್ತಂಭ ಅವರೆಲ್ಲ ಇದ್ರೆ ನಮ್ಮ ಕೈಕಲ್ಲಿ ನಡೆಯೋದಿಲ್ಲ. ಆ ರೀತಿ ಆಗಿದೆ ಪರಿಸ್ಥಿತಿ. ಇಬ್ಬರಿಗೂ ಹೊಂದಾಣಿಕೆ ಒಳ್ಳೆದು. ಅವ್ರು ಹೇಳಿದಾಗೆ ನೀವು ಕೂಡ ಹಾಗೆ ಆಗಿದೆ. ಹಾಗಾಗಿ ನಮ್ಮ ಯಕ್ಷಗಾನ ಮಂಡಳಿಗೆ ನಮ್ಮ ತಂದೆ ಸಮಾನರವರು. ನಮ್ಮ ಇವನ್ ಮನೋಹಂದಾಡಿಯವರು ಕೂಡ ಒಂದು ವಿಡಿಯೋ ಫುಲ್ಲು ಎಲ್ಲ ಕಡೆ ವೈರಲ್ ಆಗಿದೆ. ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ಈ ಹಂತದವರೆಗೆ ಹೋಗ್ತದೆ ಅಂತ ನಾವು ಆಲೋಚನೆ ಮಾಡಲಿಲ್ಲ ಮೊದಲಿಗೆ. ಈಗ ನಾವು ವಿಶೇಷತೆ ಅಂತ ಹೇಳಿದ್ರೆ ಯಾವ ಸಂಘ ಸಂಸ್ಥೆಯಲ್ಲೂ ಯಕ್ಷಗಾನ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅದೇ ಭೋಜನ ಹಾಕುವಂತ ವ್ಯವಸ್ಥೆ ಚೆನ್ನಾಗಿರುವುದಿಲ್ಲ. ಇವತ್ತು 1,000 ಜನರಿಗೆ ಭೋಜನ ವ್ಯವಸ್ಥೆಗಳು ಮಾಡಿದ್ದೇವೆ. ಹೆಚ್ಚಿಗೆ ಆಗ್ಬೋದು, ಅದಕ್ಕೂ ಕೂಡ ನಾವು ಸಿದ್ಧತೆಯಲ್ಲಿ ಇದ್ದೇವೆ. ಚರಿತ್ ಅಭಿಮನ್ಯು ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ನಮಸ್ಕಾರಗಳು. ನವೆಂಬರ್ 12, 2022 ಈ ದಿನವನ್ನು ಮಡಪಾಡಿಯ ಚರಿತ್ರೆಯಲ್ಲಿ ಬರೆದಿಡಬೇಕಾದಂಥ ದಿನವನ್ನಾಗಿ ಮಾಡುವ ಪ್ರಯತ್ನದಲ್ಲಿ ಮಡಪಾಡಿಯ ನಂದಿಕೇಶ್ವರ ಯಕ್ಷಗಾನ ಕಲಾಮಂಡಳಿಯ ಸದಸ್ಯರು ಅವಿರತವಾಗಿ ಶ್ರಮವನ್ನು ಪಡ್ತಾ ಇದ್ದಾರೆ. ಕಾರಣ ಮತ್ತೇನಲ್ಲ, ನಿಮಗೆಲ್ಲ ತಿಳಿದಿರುವ ಹಾಗೆ ನಡುಬಡಗುತಿಟ್ಟಿನ ಒಂದು ಸಾಂಪ್ರದಾಯಿಕ ಶೈಲಿಯ ಯಕ್ಷಗಾನವನ್ನು ಈ ದಿನ ಮಾಡುವುದಕ್ಕಾಗಿ ಎಲ್ಲರೂ ಅತ್ಯಂತ ಸ್ವಯಂ ಪ್ರೇರಣೆಯಿಂದ ಬಹಳಷ್ಟು ಶ್ರಮಪಟ್ಟು ದುಡಿತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಒಂದು ಜಾಗದಲ್ಲಿ ಆಯೋಜನೆ ಮಾಡುವುದು, ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ಒದಗಿಸುವುದು ಮಾತ್ರ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗುವುದಿಲ್ಲ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಾದರೆ ನಿಮ್ಮಂತಹ ಅನೇಕ ಮಂದಿ ಪ್ರೇಕ್ಷಕರು, ಕಲಾಭಿಮಾನಿಗಳು ನಮ್ಮೊಂದಿಗಿದ್ದು ಈ ಕಾರ್ಯವನ್ನು ಪ್ರೋತ್ಸಾಹಿಸುವುದರ ಮುಖೇನವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಊಟ ಉಂಟು, ಆಟ ಉಂಟು. ಊಟ ಬಂದಂತ ತಾವೆಲ್ಲರೂ ಕೂಡ ಪ್ರಥಮವಾಗಿ ಊಟವನ್ನು ಮಾಡಿ ಆಮೇಲೆ ಆಟವನ್ನು ನೋಡಿ ಆ ಆಟದ ರುಚಿಯನ್ನು ಇನ್ನೊಬ್ಬರಿಗೆ ಉಣಬಡಿಸಿ ಇನ್ನು ಬಾರದಿದ್ದವರಿಗೂ ಮನಸ್ಸು ಬಂದಿದ್ರೆ ಆಗ್ತಿತ್ತು ಹಾಗೆ ನಮ್ಗೆ. ಬೆಳಗ್ಗೆ ಗಣಹೋಮ ಕೂಡ ಮುಗೀತು. ಇನ್ನು ಆಟ ರಾತ್ರಿಗೆ. ಸೊ ಇನ್ನು ರಾತ್ರಿ ಏನೆಲ್ಲ ನಡೆಯುತ್ತೆ, ಎಷ್ಟು ಜನ ಸೇರ್ತಾರೆ ಎಲ್ಲ ಕೂಡ ರಾತ್ರಿ ನೋಡುವ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಧನ್ಯವಾದ.